Posakural, 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 Posakural. ವೀಕ್ಷಕ ಬಾಂಧವರೇ, ನಿಖಿಲನ್ ಮಾತ ಮೋಕೆಡೆ ಎತ್ಕೊಂಡು ಪೊಸಕುರಲ್ದ ಇನಿತ ಸುದ್ದಿಗೊಂಚಲಿನ ಶುರು ಮಂತೊಂದಲ್ಲ ಇತ್ತೆ ಇನಿತ ಸುದ್ದಿದ ತಿರ್ಲೇನು ಕೇಳಿ ಸುದ್ದಿಗೊಂಚಲಿಗೆ ಸ್ವಾಗತ. ಬದುಕುಡು ಮಾತರೆಗಳ ನಾನಾ ನಮೂನೆದ ವರಿಕುಲುಂಡು. ಆಂಗ್ಲೇಯರಿಗೆ ಜನವರಿ ಫೆಬ್ರವರಿ ಅಂಚನೆ ಉತ್ತರ ಕರ್ನಾಟಕದಕ್ಲೆಗೆ 6 ವರಿ 7 ವರಿ ಗಂಟೆಗೆ ವರಿ ಹಾಕ್ಲಿಗೆ ಅವೇ ರೀತಿ ಬ್ಯಾಂಕ್ ದಕ್ಲೆಗೆ ರಿಕವರಿ ಇನ್ನೇನು ಮಾತ ಪರಿಹಾರ ಮನ್ಪುನಾಲು ಮಾತೆರ್ನ ವರಿನ್ಲ ಪರಿಹಾರ ಮನ್ಪುನಾಲು ಕನ್ನಡದ ಅಪ್ಪೆ ಭುವನೇಶ್ವರಿ ಪಂಡದು ಖ್ಯಾತ ಹಾಸ್ಯ ಕವಿ ಕಲಾವಿದೆ ವೈ.ವಿ. ಗುಂಡೂರಾವ್ ಕನ್ನಡ ರಾಜ್ಯೋತ್ಸವದ ರಸಸಂಜೆ ಕಾರ್ಯಕ್ರಮಡು ನಗೆ ಚಟಾಕಿದ ಮೂಲಕ ಕಾರ್ಯಕ್ರಮ ನಡಪಾದು ಕೊರಿಯರು. ಮಾತೆರೆಗ್ಲ ನಾನಾ ನಮೂನೆದ ವರಿಲು ಉಪ್ಪುಂಡು. ಆಂಗ್ಲೇರಿಗೆ ವರ್ಷಡ್ 2 ವರಿ ಜನವರಿ ಫೆಬ್ರವರಿ ಉತ್ತರ ಕರ್ನಾಟಕದಕ್ಲೆಗ್ ಗಂಟೆಗೆ ವರಿ 6 ವರಿ 7 ವರಿ ಇಂಚ ಬ್ಯಾಂಕ್ ದಕ್ಲೆಗ್ ರಿಕವರಿ ಮಾತೆನಲ ವರಿನು ಪರಿಹಾರ ಮಲ್ಪುನಾಲು ಕನ್ನಡದ ಅಪ್ಪೆ ಭುವನೇಶ್ವರಿ ಪಣದ ಪುಗರ್ತದ ಹಾಸ್ಯ ಕಲಾವಿದೆ ವೈ.ವಿ. ಗುಂಡೂರಾವ್ ರಾಜ್ಯೋತ್ಸವದ ರಸಸಂಜೆ ಕಾರ್ಯಕ್ರಮಡು ನಗೆ ಚಟಾಕಿದ ಮೂಲಕ ಕಾರ್ಯಕ್ರಮ ನಡಪಾತ್ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ದ ಕುಡ್ಲ ತಾಲೂಕು ಘಟಕದ ಮುತಾಲಿಕೆಡು ಕುಡ್ಲದ ಚುಂತಾರು ಸರೋಜಿನಿ ಪ್ರತಿಷ್ಠಾನ ಹವ್ಯಕ ಸಭಾ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ಸಹಕಾರಡು ಕುಡ್ಲ ನಂತೂರು ಶ್ರೀ ಭಾರತಿ ಕಾಲೇಜ್ದ ಶಂಕರ ಶ್ರೀ ಸಭಾಂಗಣಡು ಅಟನೆ ಮಲ್ತಿನ ಕನ್ನಡ ರಾಜ್ಯೋತ್ಸವ ರಸಸಂಜೆ ಕಾರ್ಯಕ್ರಮಡು ತೆಲಿಕೆದ ಚಟಾಕಿಡು ಮಾತೆರೆಲ್ನ ತಿಳಿಪಾಯರು. ಕನ್ನಡದ ಮನಸ್ಸು, ಆ ಮನಸ್ಸು ಕನ್ನಡದಲ್ಲಿ ಮನಸ್ಸಿದ್ಬಿಟ್ರೆ ನಾವು ಹೊರಗಡೆ ವಾತಾವರಣ ನಮ್ಮನ್ನೇನು ಮಾಡಲ್ಲ. ಸುತ್ತಮುತ್ತ ಎಲ್ಲರೂ ಬೇಕಾದ್ರೆ ಮಾತಾಡ್ತಾಳಿ. ನಾನು ಬಾಂಬೆಲಿದ್ದೆ ಸಾವಿರಾರು ವರ್ಷ ಅಲ್ಲ ಎಲ್ಲ ಕನ್ನಡ. ನಮ್ಮ ಕನ್ನಡದ ಮನಸ್ಸು ಅಲ್ಲಿ ಹೇಳಿದ್ರಲ್ಲ, ಇದು ಹಾಡು ಎಷ್ಟು ಚೆನ್ನಾಗಿ ನೋಡಿ. ಅಚ್ಚೇವು ಕನ್ನಡದ ದೀಪ ಕರ್ಕಿ DS ಕರ್ಕಿ ಅನ್ನೋರು ಬರೆದಿರೋದು. ಅದ್ರಲ್ಲಿ ಒಂದು ಸಾಲು ಮಹಾ ರೋಮಾಂಚನ ಆಗುವಂಥ ಒಂದು ಸಾಲು. ನರಗಳಲ್ಲಿ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಿಂಗಿದೆ ನರಗಳು. ಎಷ್ಟಿದೆ ನರಗಳು ನಮ್ಮಲ್ಲಿ? 72,000 ನರ ನಾಡಿಗಳು. ಅದಷ್ಟನ್ನು ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಅದು ಇವತ್ತು ನನಗೆ ಇದನ್ನು 2 ಹಾಕಿದ್ರು. ನೀವು ಗಮನಿಸಿದಿರೋ ಏನೋ, ಒಂದು ಅಲ್ಲಿ ತೆಗೆದಿಟ್ಟಿದ್ದೀನಿ. 2 ಇದಕ್ಕೇನಂತೀರ, ವೇಲೋ ದುಪ್ಪಟ್ಟನೋ ಚೂನಿನೋ ಅಂತ ಶಾಲು 2 ಯಾಕೆ ಹಾಕಿದ್ರು ಅಂತ ನಾನು ಯೋಚನೆ ಮಾಡ್ತೆ. ಒಂದ್ಸಲ ಡಾಕ್ಟರ್ ಹಿಂಗೆ ಹಾಕಿದ್ರು, ಆಮೇಲೆ ತಿರ್ಗಾ ಮತ್ತೆ ಹಿಂಗೆ ಹಾಕಿದ್ರು. ಯಾಕೆ 2 ಅಂದರೆ, ಒಂದು ಕರ್ನಾಟಕ ಏಕೀಕರಣ ಆಗಿದ್ದಕ್ಕೆ, ಇನ್ನೊಂದು ಕರ್ನಾಟಕ ಅನ್ನೋ ಹೆಸರಿಟ್ಟಿದ್ದಕ್ಕೆ. ಇದು ಎರಡನ್ನೂ ಸಂಭ್ರಮಿಸುವಂಥ ದಿನ ನಾವು ಆಗ್ತಾ ಇರೋದು. 68 ವರ್ಷ ಆಯಿತು, 67 ವರ್ಷ ಆಗಿ 68ನೇ ವರ್ಷ 1956 ಕನ್ನಡ ಏಕೀಕರಣ. ಆಮೇಲೆ ಕರ್ನಾಟಕ ಅಂತ ಹೆಸರು ಬಂದು 50 ವರ್ಷ ಆಯಿತು. ಸೊ ಇದು ನಮಗೆ ಯಾತಕ್ಕೆ ನೆನಪು ಮಾಡ್ತಾ ಇರುತ್ತೆ ಕನ್ನಡ ಅಂತ ಹಿಂಗೆ ಹೇಳ್ತಾ ಇರಬೇಕು ಅಂದರೆ, ಅದಕ್ಕೆ ಕನ್ನಡದ ಮನಸ್ಸು ಅಂತೇಳಿ. ಮನಸ್ಸು ಕನ್ನಡ ಇದ್ದರೆ ರಾಜ್ಯೋತ್ಸವ ಆಚರಿಸಲೇಬೇಕಾ? ಇಲ್ಲ. ನವಂಬರ್ 1ನೇ ತಾರೀಕಿಗೆ ರಾಜ್ಯೋತ್ಸವ ಆಚರಿಸ್ಬೇಕಾ? ಕನ್ನಡ ರಾಜ್ಯೋತ್ಸವ ಯಾವತ್ತು ಆಚರಿಸ್ಬೇಕು, ಯಾಕೆ ಆಚರಿಸ್ಬೇಕು, ಹೇಗೆ ಆಚರಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಫಾರ್ಮುಲಾ ಅಂತಿಲ್ಲ. ಯಾವತ್ತು ಆಚರಿಸ್ಬೇಕು? 1ನೇ ತಾರೀಕು ಆಚರಿಸ್ಬೇಕು ಅಂತ ಹಿಂಗೆ ಹೇಳಿದ್ರೆ, ಕನ್ನಡ ಮಾತೆ ಅಂತೀವಿ ನಾವು. ಕನ್ನಡ ತಾಯಿ ಅಂತ ನಾವು ಕನ್ನಡ ಒಪ್ಕೊಂಡ್ಮೇಲೆ ಆ ತಾಯಿನ ಅಮ್ಮ ಅಂತ ಕರೆಯೋಕ್ಕೆ ಆ ತಾಯಿ ಹುಟ್ಟಿದಬ್ಬದ ದಿವಸನೇ ಕರಿಬೇಕಾ? ಹಂಗೇನಿಲ್ವಲ್ಲ, ದಿನಕ್ಕೆ 50 ಸಲ ಕರಿಬೋದಲ್ವ? ಯಾವತ್ತು ಬೇಕಾದ್ರೂ ಆಚರಿಸ್ಬೋದು. ಆದ್ರೂ ನವಂಬರ್ 1ನೇ ತಾರೀಕು ವಿಶೇಷ ಯಾಕೆ ಅಂದರೆ, ನಾನು ಒಂದು ಪದ್ಯ ಬರ್ತಿದ್ದೀನಿ. ಯಾಕೆ ನವಂಬರ್ 1ನೇ ತಾರೀಕೆ ಆಚರಿಸ್ಬೇಕು ಅನ್ನೋಕ್ಕೆ? ಯಾಕೆ ಅಂದರೆ, ವರ್ಷದ ಪ್ರತಿಯೊಂದು ದಿನದಂದು ಕನ್ನಡ ಬಳಸಿ ಎಂದು ನೆನಪಿಸುವ ದಿನವೇ ನವೆಂಬರ್ 1. ಕಬಾಲಿಡ ಪಂಡ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಕನ್ನಡ ಪಶುಬೊಕ್ಕ ನರಮಾನ್ಯನ ಮರ್ದುಕೊಪ್ನ ಡಾಕ್ಟರ್ ಜನಾರ್ದನ ಇಂಚ ಉದಾರ್ಮೆದ ಪಾತ್ರದ ಚಟಾಕಿಲೇನು ಪಂಡಿರು. ಅವನು ರಜಾ ಹಾಕ್ಬಿಟ್ಟು ಬಂದು ಆ ಕಡೆ ಎಲ್ಲೋ ಹೋಗ್ತಾ ಇದ್ದ. ನಾನು ಈ ಕಡೆಯಿಂದ ಹೋಗ್ತಾ ಪೈ ಅಂತ ಕೂಗಿದೆ. ಓ ಹಲೋ ಅಂತ ಹಿಂಗೆ ಮಾತಾಡ್ಸ್ದ. ಏನು ಸಮಾಚಾರ, ಯಾವಾಗ ಬಂದ್ರಿ ಚೆನ್ನೈಯಿಂದ? ನನ್ನ ಬಾಡಿ ಆ್ಯಕ್ಷನ್ ನೋಡಿ, ಓ ನಮಸ್ಕಾರ ಪೈ
ಏನು ಸಮಾಚಾರ, ಯಾವಾಗ ಬಂದ್ರಿ ಇದರಿಂದ ಚೆನ್ನೈಯಿಂದ ಅಂದೆ. ಅವನೇನಂದ ಗೊತ್ತಾ, ಕಬಾಲಿಡಾ. ಅಷ್ಟೇ, ರಜನಿಕಾಂತ್ ಸಿನಿಮಾ ನೋಡಿದ್ದೀರ ನೀವು, ಕಬಾಲಿಡಾ ಅಂದ್ಬಿಟ್ಟು. ಅಯ್ಯೋ ಪಾಪಿ ಅಂದೆ ನಾನು. ಯಾಕೆ ಪಾಪಿ ಯಾಕೆ ಅಂದ. ನೀನು ಅವತ್ತೇನು ಹೇಳಿದೆ ಹೋಗುವಾಗ 8 ತಿಂಗಳಿಂದ, ಚೆನ್ನೈ ಅಲ್ಲ ಚೈನಾಗೆ ಹೋದರೂ ಕನ್ನಡ ಮಾತ್ರ ಮಿಸ್ ಆಗಲ್ಲ, ಟ್ರೈನ್ ಮಿಸ್ ಆದರೂ ಪರವಾಗಿಲ್ಲ, ಫ್ಲೈಟ್ ಮಿಸ್ ಆಗಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿ 8 ತಿಂಗಳಲ್ಲಿ ರಜನಿಕಾಂತ್ ಆಗ್ಬಿಟ್ಯ. ನಾನೆಲ್ಲ ಅದೇ ರಜನಿಕಾಂತು, ಮತ್ತೇನು ತಮಿಳು ಮಾತಾಡ್ತಾರೆ, ನಾನೆಲ್ಲ ತಮಿಳು ಮಾತಾಡಿದೆ ಅಂದ್ಬಿಡೋದ. ಮತ್ತೇನು ಕಬಾಲಿಡಾ ಅಂದೆ. ಕಬಾಲಿಡಾ ಅಂದರೆ ನಾನು ನಮ್ಮ ಬ್ಯಾಂಕ್ ಹೆಸರು ಹೇಳಿದ್ನಪ್ಪ. ಕಬಾಲಿ ಅಂದರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಹೇಗಿದೆ, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಮತ್ತು ಡಾ ಅಂದೆಲ್ಲ ಅದು ಅದೇ ಕನ್ನಡ. ಅಂಚನೆ ಚುಟುಕು ಕವಿ ತುಂಡಿರಾಜ್ ಬರೆಯಿನ ಸೈಬರ್ ಅಪರಾಧನ ಎಚ್ಚರಿಸಾವನ ಅಣಕ ಗೀತೆ ಪದ್ಯನ್ ಪಡೆದು ರಂಜಿಸಾಯರು. ಕುಡ್ಲ ಹವ್ಯಕ ಸಭಾ ಅಧ್ಯಕ್ಷರು ಶ್ರೀಮತಿ ಗೀತಾ ಗಣೇಶ್ ಕನ್ನಡಪ್ಪೆ ಭುವನೇಶ್ವರಿನ ಭಾವಚಿತ್ರದ ಎದುರುಡು ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಒಂದು ಪೊರ್ತು ಈ ಸಾಲ್ದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಕನ್ನಡ ಸಾಹಿತ್ಯ ಪರಿಷತ್ದ ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ರನ್ನು ಅಭಿನಂದಿಸಾಯರು. ಲೇಸು ಗುರ್ಕಾರ್ನ ವಹಿಸೊಂದು ಪಾತೆರ್ನ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಮಾತರೆಗ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಪಾಯರು. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೆ ರಾಜ್ಯೋತ್ಸವ ಅಂತ ಪ್ರಶಸ್ತಿ ಸಿಕ್ಕಿದ ಮೇಲೆ ಇನ್ನೂ ನಮಗೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ. ಯಾಕೆಂದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಈ ಪ್ರಶಸ್ತಿ ಬಂದಿದೆ. ಯಾಕೆಂದ್ರೆ ನಾನು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲರೂ ಬಿಸ್ನೆಸ್ ಆಗಿಬಿಟ್ಟಿತ್ತು, ಎಜುಕೇಷನ್ ಅಂದರೆ ಒಂದು ಬಿಸ್ನೆಸ್ ಆಗಿಬಿಟ್ಟಿತ್ತು. ಆದರೆ ನಾನು ಫೇಲಾದ ವಿದ್ಯಾರ್ಥಿಗಳನ್ನು ತಗೊಂಡು 100% ರಿಸಲ್ಟ್ ಕೊಟ್ಟು ಶಾಲೆ ಸ್ಟಾರ್ಟ್ ಮಾಡಿದ್ದೆ. ಫೇಲಾದ ವಿದ್ಯಾರ್ಥಿಗಳನ್ನು ತೊಗೊಳ್ಬೇಕಾದ್ರೆ ಎಲ್ಲರೂ ಹೇಳ್ತಾಯಿದ್ರು, ಈ ರೇವಣ್ಕರ್ಗೆ ಮಂಡ್ಯ ಸರಿ ಇಲ್ಲ, ಫೇಲಾದ ವಿದ್ಯಾರ್ಥಿಗಳನ್ನು ಎಷ್ಟು ದಿವಸ ಈ ಶಾಲೆ ನಡೆಸ್ತಾರಂತ ಹೇಳಿ. ಆದರೆ 1,000 ವಿದ್ಯಾರ್ಥಿಗಳು ಫೇಲಾದ ವಿದ್ಯಾರ್ಥಿಗಳನ್ನು ತೊಗೊಂಡು 100% ರಿಸಲ್ಟ್ ಕೊಡಿ. ಇವತ್ತು ಪ್ರೈಮ್ ಮಿನಿಸ್ಟರ್ ಮೋದಿಯವರ ಆಫೀಸ್ನಲ್ಲಿ ನನ್ನ 5 ಸರಿ ಫೇಲಾದ ಒಂದು ಹುಡುಗ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯಾರೂ ಕಮ್ಮಿ ಅಲ್ಲ, ಹೆಚ್ಚಿನ ಮಾರ್ಕ್ಸ್ ತೊಗೊಂಡು ಸುಧಾ ಅವರು ಏನು ಅತಿ ಬುದ್ಧಿವಂತ ಪುಸ್ತಕದ ಬದನೆಕಾಯಿ ಮಾತ್ರ. ಆದರೆ ಈ ಅರ್ಧಂಬರ್ಧ ಕಲಿತವರೇ ಎಲ್ಲ ಹುಡ್ಕೊಂಡು ಹೋಗಿ ಎಲ್ಲವನ್ನು ಕೆಲಸವನ್ನು ಮಾಡಿ ಇವತ್ತು ನಮ್ಮ ಶಾಲೆಯಲ್ಲಿ 1800 ಮಕ್ಕಳಿದ್ದಾರೆ. ಕುಡ್ಲಾ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ಶೀನ ಪೂಜಾರಿ ಮಲ್ಲಬಿನಿರಾದ ಪಾಲ್ಪಡೆದು ಎಡಬೈಗೆರು. ಹಾಗೆ ಅವರು ನಮಗೆ ಭಾರಿ ಮಿತ್ರರಾಗಿದ್ದಾರೆ. ಈ ಸಮಯದಲ್ಲಿ ನಮಗೆ ಇಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷವಾಗ್ತದೆ. ಈ ಸಂದರ್ಭದಲ್ಲಿ ಒಂದು ಕೆಲವು ನುಡಿ ಉಂಟು, ಅದನ್ನು ನಾನು ಹೇಳಿಬಿಡ್ತೇನೆ. ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆಯೇ ಬದುಕೋಣ. ಕರುನಾಡಿನ ಕೀರ್ತಿಯನ್ನು ಪತಾಕೆಯನ್ನು ಎಲ್ಲೆಲ್ಲೂ ಹಾರಿಸೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಚುಂದಾರು ಪ್ರತಿಷ್ಠಾನದ ಗಣೇಶ್ ಸುಂದರ್ಕೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಕೋಶಾಧಿಕಾರಿ ಎನ್ ಸುಬ್ರಾಯ ಭಟ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಇಲ್ಲಿ ಬಂದಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ ತಲೆಬಾಗಿ ವಂದಿಸುತ್ತಾ ಎಲ್ಲ ಕನ್ನಡಿಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಸಂಜೆಯ ಈ ಕಾರ್ಯಕ್ರಮ ರಸ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಕೋರಿಕೆ ಮೇರೆಗೆ ಗುಂಡೂರಾಯರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ನಮಗೆ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡುವಾಗ ಜನರನ್ನು ಕರೆತರುವುದು ಸಮಸ್ಯೆ, ಎಲ್ಲಿಂದ ಜನ ತರುವುದು ಅಂತೇಳಿ. ಅದಕ್ಕೆ ನಾವು ಮಾಡಿದ್ವಿ, ಈ ಸರ್ತಿ ನಾವು ಒಬ್ಬ ಒಳ್ಳೆ ಮಾತುಗಾರರನ್ನು ಕರೆದ್ರೆ, ಕಳೆದ ವಾರವಷ್ಟೇ ಗುಂಡೂರಾಯರನ್ನು ಕರೆದಾಗ ನಮಗೆ ಜನರ ಸಮಸ್ಯೆನೇ ಆಗಿಲ್ಲ. ಇವತ್ತು ಒಳ್ಳೆ ಸಕ್ಕರೆಗೆ ಇರುವೆ ಬಂದ ಹಾಗೆ ಜನ ಬಂದು ಸೇರ್ತಾ ಇದ್ದಾರೆ. ಇದು ನಾನು ಈಗ ತಾನೇ ಹೇಳಿದೆ, ನಿಮ್ಮ ಅಭಿಮಾನಿಗಳು ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ. ಕುಡ್ಲ ಹವ್ಯಕ ಸಭಾದ ಶ್ರೀಮತಿ ಸುಮಾ ರಮೇಶ್ ಬೊಕ್ಕ
ಬಳಗದಕ್ಲು ನಾಡಗೀತೆ ಪಂಡೇರು. ಶ್ರೀಮತಿ ರತ್ನಾವತಿ ಚೇ ಬೈಕಾಡಿ ತಂಡದಕ್ಲು ಕನ್ನಡ ಗೀತೆಲೆನ್ ಪಂಡೇರು. ಪುಟಾಣಿ ಧಾತ್ರಿ ಕನ್ನಡ ಭುವನೇಶ್ವರಿ ಆದ್ ಕನ್ನಡ ಅಕ್ಷರದ ಪದ್ಯನ್ ಪಂಡದ ರಂಜಿಸಾಯರು. ರೇಖಾ ಶಂಕರ್ ಸಭೆ ಸ್ಥಾರಿಕೆ ಮಲ್ತೇರು. ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಶುರುವಾದ ಕೇವಲ 10 ವರ್ಷಡು ಯಶಸ್ವಿ ದಶಮ ಸಂಭ್ರಮವನ್ನು ದಾಖಲಿಸಾದ ಮುಂದುವರಿಯೊಂದು ಪುನಃ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಈತನಿಗೆ ಅವೇತೋ ಪ್ರಶಸ್ತಿಲೇನು ಪಡೆತನು. ಇತ್ತ ಅವಕ್ಕೆ ರಾಜ್ಯೋತ್ಸವದ ಪ್ರಶಸ್ತಿಲ ತೆಕ್ಕದನು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿನ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ರಾಜ್ಯೋತ್ಸವ ಕಾರ್ಯಕ್ರಮ ಪಡೆಗೊಂಡರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ತನ್ನ 10 ವರ್ಷದ ದಶಮ ಸಂಭ್ರಮನು ದಾಖಲಿಸಾದ ಯಶಸ್ವಿ ಸಹಕಾರಿಯಾದ ದುಂಬರಿಯೊಂದುಂಡು. ಆತ್ಮಶಕ್ತಿ ಸಹಕಾರಿ ಸಂಘದ ಸಾಧನೆಗೂ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿ ಹಿರಿಮೆಲ ಸಂದದ ಸಾಧನದ ಮೊಕ್ಲೆಗೂ ನನಂಜಿ ಗರಿನು ಏರಿಸಾದನು. ಜೆಸಿ ಸಾಧನ ಪ್ರಶಸ್ತಿ, ಸಹಕಾರ ರತ್ನ ಪ್ರಶಸ್ತಿ ಇಂಚ ಪ್ರಶಸ್ತಿದ ಸರಮಾಲಿನ ಪಡೆಯಿನ ಆತ್ಮಶಕ್ತಿ ಅಧ್ಯಕ್ಷರು ಚಿತ್ತರಂಜನ್ ಬೋಳ್ಳಾರನ ಸಾರಥ್ಯಡು ನಿರ್ದೇಶಕ ಮಂಡಳಿ ಮಲ್ಲ ಸಹಕಾರಡು ಸಿಬ್ಬಂದಿ ವರ್ಗದ ಸೇವೆಡು ನನಲಾತ್ ಯಶಸ್ವಿಯಾದ ದುಂಬಾರೆಡು ಪಣದ ಪೊಸಕುರಲ್ ಬಳಗದ ಹಾರೈಕೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಕಂಕನಾಡಿ ಫಾದರ್ ಮುಲ್ಲರ್ ಸಂಸ್ಥೆದ ಅಧೀನಡುಪುನ ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮಹಾವಿದ್ಯಾಲಯ ಬಕ ಆಸ್ಪತ್ರೆದ ಮುತಾಲಿಕೆಡು ನವೆಂಬರ್ 4 ತಾರೀಕಿಗೆ ಹೋಮಿಯೋಪತಿಕ್ ರಾಷ್ಟ್ರೀಯ ಸಮ್ಮೇಳನದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇರಣ ಅಂಚನೆ ನವೆಂಬರ್ 5 ತಾರೀಕಿಗೆ ರಾಷ್ಟ್ರೀಯ ಹೋಮಿಯೋಪತಿಕ್ ಸಮ್ಮೇಳನ ನಡಪೆರ ಉಂಡು ಪಂಡದು ಸಂಸ್ಥೆದ ನಿರ್ದೇಶಕರು ವಂದನೀಯ ರಿಚರ್ಡ್ ಕುವೆಲ್ಲೋ ತೆರಿಪಾದರು. ಫಾದರ್ ಮುಲ್ಲರ್ ಸೇವಾ ಸಂಸ್ಥೆದ ಅಧೀನಡುಪುನ ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬೊಕ್ಕ ಆಸ್ಪತ್ರೆ ವತಿರ್ದು 26ನೇ ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ಪ್ರೇರಣಾ 2023 ನವೆಂಬರ್ 4 ಬೊಕ್ಕ 5 ತಾರೀಕಿಗೆ ದೇರಳಕಟ್ಟೆ ಫಾದರ್ ಮುಲ್ಲರ್ ಕಾಲೇಜ್ ಸಭಾಂಗಣಡು ನಡಪೆರ ಉಂಡು. ನವೆಂಬರ್ 4 ತಾರೀಕಿಗೆ ನಡಪನ ಪ್ರೇರಣಾ ಕಾರ್ಯಕ್ರಮಡು 10 ಸ್ಪರ್ಧೆಲ್ ನಡಪೆರ ಇದ್ದದು. ದಕ್ಷಿಣ ಭಾರತದ 14 ಕಾಲೇಜ್ಲಿರ್ದು ಸುಮಾರು 525 ಹೋಮಿಯೋಪತಿ ವಿದ್ಯಾರ್ಥಿಗಳು ಭಾಗವಹಿಸರೇತದು. 1 ಲಕ್ಷ ಮೌಲ್ಯದ ಇನಾಮು ವಿಜೇತರಿಗೆ ತಿಕ್ಕೊಂಡು. ಸಮ್ಮೇಳನ ಹೋಮಿಯೋಪತಿ ವೈದ್ಯಕೀಯ ಕಾಲೇಜದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪಠ್ಯ ಬೊಕ್ಕ ಪಠ್ಯೇತರ ಪ್ರತಿಭೆಗೆ ವೇದಿಕೆಯಾರು ಉಂಟು ಪಡೆದು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆದ ನಿರ್ದೇಶಕರು ವಂದನೀಯ ಫಾದರ್ ರಿಚರ್ಡ್ ಎಲೋಶಿಯಸ್ ಕುವೆಲ್ಲೋ ತೆರಿಪಾಯಿರು. ಪ್ರೇರಣಾ 23 ದಿ ಸೌತ್ ಇಂಡಿಯನ್ ಹೋಮಿಯೋ ಫೆಸ್ಟ್ and also 26th annual National Homeopathy Conference, which will be held on 4th and 5th November 2023 at Father Muller Auditorium, Derlakatte. The inaugural program will be held on 4th November at 9 a.m. Dr. Saddam Nawaz, IAS, Additional District Magistrate, South 24 Parganas, West Bengal, will be gracing the occasion as the chief guest. Prerana 23 South Indian Homeo Fest will be held on 4th November 2023, comprising of total 10 on-stage and off-stage events with a total of 525 participants from over 16 homeopathic medical colleges from the southern part of India, and the winners will be rewarded with a cash prize worth 1 lakh rupees. The Homeo Fest will be a platform for portraying the curricular and extracurricular talents among the undergraduates from various homeopathic medical colleges, and will be a day to showcase the cultural strengths of the homeopathic fraternity. ಶನಿವಾರ ಕಾಂಡೆ ವರ್ಮ ಗಂಟೆಗೆ ಪಶ್ಚಿಮ ಬಂಗಾಳ ದಕ್ಷಿಣ 24ತ ಪರ್ಗನಸ್ ಎಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಾಕ್ಟರ್ ಸದ್ದಾಂ ನವಾಜ್ ಐಎಎಸ್ ಕಾರ್ಯಾಗಾರನು ಉದಿಪನ ಮಲ್ಪೆರ ಉಲ್ಲೇರು. 2 ದಿನಲ್ಲದ ಸಮ್ಮೇಳನಡು ಸಂಗೀತ ನಿರ್ದೇಶಕರು ಬೊಕ್ಕ ಗಾಯಕರು
ಡಾಕ್ಟರ್ ನಾರಾಯಣನ್ ಮಲ್ಲಬಿನಿರಾದು ಪಾಲ್ಪಡೆಯರು ಉಳ್ಳೇರು. ನವೆಂಬರ್ 5 ತಾರೀಕು ನಡಪುನ ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ದೇಶಡುರ್ಮೆ 720 ಪ್ರತಿನಿಧುಲು ಪಾಲ್ಪಡೆಯರೆ ಉಲ್ಲೇರ್ ಪಂಡದು ವಂದನೆ ಫಾದರ್ ರಿಚರ್ಡ್ ಎಲೋಶಿಸ್ ಕುವೆಲ್ಲೋ ಕಾರ್ಯಕ್ರಮದ ಸಂಪೂರ್ಣ ವಿವರ ಕೊರಿಯರು. The annual National Homeopathy Conference, the 26th one, will be held on 5th November 2023 with an expected 720 delegates from different parts of the country. Dr. Srikar Manu, Chairman, Managing Director and Founder of Dr. Manu's Homeopathy, will be presenting on the topic demonstrating Herring's Law of Cure, and Dr. Rajat, Principal and Administrator, the Calcutta Homeopathic Medical College and Hospital, on the topic Evidence-Based Clinic Cures. The session will comprise open forum for faculty and homeopathic practitioners. On this occasion, the annual magazine Pioneer 2023 will be released and winners of the cover design competition will be felicitated. There will be a launch of new homeopathic products manufactured in the Fadamullah Homeopathic Pharmaceutical Division, and Dr. Srinath Rao, Professor, will be felicitated for his 35 long years of dedicated service to Homeopathy Medical College. The valedictory program will be held on 5th November at 4 o'clock. Distinguished alumnus, classical Carnatic musicians and playback singer Dr. Narayanan will be the chief guest. On this occasion, the prizes for the winners of South Indian Homeo Fest and poster presentation will be distributed along with the release of the souvenir 2023. ವೈದ್ಯಕೀಯ ಕಾಲೇಜದ ಆಡಳಿತಾಧಿಕಾರಿ ವಂದನೆ ಫಾದರ್ ರೋಷನ್ ಕ್ರಾಸ್ತಾ, ಸಹಾಯಕ ಆಡಳಿತಾಧಿಕಾರಿ ಅಶ್ವಿನ್ ಕ್ರಾಸ್ತಾ, ಪ್ರಾಂಶುಪಾಲರು ಡಾಕ್ಟರ್ EHA ಪ್ರಭು ಕಿರಣ್, ಉಪ ಪ್ರಾಂಶುಪಾಲರು ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಜಾ, ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಗಿರೀಶ್ ನಾವಡ UK, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಮಿತಾ ಬಾಳಿಗ, ಪ್ರೇರಣಾ ಸಂಯೋಜಕರು ಡಾಕ್ಟರ್ ರಕಾಲ್ ಪಿ, ಮಾಧ್ಯಮ ಸಮಿತಿ ಸಂಯೋಜಕರು ಡಾಕ್ಟರ್ ಅನುಷಾ GS ಸುದ್ದಿಗೋಷ್ಠಿಯೊಟ್ಟಿಗೆದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುದಾನಗಳು ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ವಿಶೇಷ ಅನುದಾನ ಬಿಡುಗಡೆ ಆದೀತದು. ಇಂದತ ಕಾಮಗಾರಿಗೆ ಗುರುವಾರ ಕಾಂಡೆ ಶಾಸಕರು ಸಭಾಪತಿಲು ಸನ್ಮಾನ್ಯ UT ಖಾದರ್ ಚಾಲನೆ ಕೊರಿಯರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಅನುದಾನದ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ದೇವೇರ್ನ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಗುರುವಾರ ಶಿಲಾನ್ಯಾಸ ನಡೆಪಾಯರು. ರಾಜ್ಯ ವಿಧಾನಸಭಾ ಸಭಾಧ್ಯಕ್ಷರು UT ಖಾದರ್ ಕಾಮಗಾರಿಗೂ ಚಾಲನೆ ಕೊರಿಯರು. ಶ್ರೀ ಉಳ್ಳಾಲ್ತಿ ಧರ್ಮರಸರನ ಕ್ಷೇತ್ರದ ದೇವೇರ್ನ ಕೆರೆ ಅಭಿವೃದ್ಧಿಗೂ ಚಾಲನೆ ಕೊಡ್ದಿದ್ದದು. ಕಾಮಗಾರಿ ಮುಗಿನಿರದ ಬೊಕ್ಕ ಕೆರೆ ವೀಕ್ಷಣೆಗೂ ಊರ್ದಕ್ಲು ಮಾತ್ರ ಅತ್ತಂದೆ ಪಿದೈ ಊರ್ದಕ್ಲ ಬರ್ಪಿನ ಮೂಲಕ ರಾಜ್ಯಗೆ ಮಾದರಿ ಆವಡು ಪಂಡ ತೆರಿಪಾಯಿನ UT ಖಾದರ್ ಚುನಾವಣೆ ಪೊರ್ತುಡು ಕ್ಷೇತ್ರಗೂ ಭೇಟಿ ಕೊಡ್ದಿದ್ದು ಉನ್ನತ ಸ್ಥಾನಗೇರ್ನ ಬಗೆಟ್ ಕ್ಷೇತ್ರಗೂ ಸಂಬಂಧಪಟ್ಟಿನಕ್ಲು ಆಶೀರ್ವಾದ ಕೊಡ್ತಿದ್ದರು. ಜೀರ್ಣೋದ್ಧಾರ ಪ್ರಯುಕ್ತ ಆವಡಾಯಿನ ಅಗತ್ಯ ಕೆಲಸ ಕಾರ್ಯಗಳಿಗೆ ಪೂರ್ಣ ಪ್ರಮಾಣದ ಸಹಕಾರ ಕೊರ್ಪ ಪಂಡ ತೆರಿಪಾಯರು. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಉಳ್ಳಾಲ್ತಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವೆಲ್ಲ ಇವತ್ತಿದ್ದೇವೆ. ಬಹುಶಃ ಈ ಜೀರ್ಣೋದ್ಧಾರ ಆಗುವ ಸಂದರ್ಭದಲ್ಲಿ ಇಲ್ಲಿಯ ಸಾರ್ವಜನಿಕ ಕೆರೆ ಮತ್ತು ದೇವಸ್ಥಾನದ ಕೆರೆ ಕೂಡ ಇವತ್ತು ಜೀರ್ಣೋದ್ಧಾರ ಆಗಬೇಕೆಂಬ ದೊಡ್ಡ ಮಟ್ಟದ ಬೇಡಿಕೆ ಮತ್ತು ಕನಸು ಯೋಚನೆ ಇತ್ತು. ಅದನ್ನು ಬಹುಶಃ ಈ ಹಿಂದೆ ಚರ್ಚೆ ಮಾಡಿಕೊಂಡು ಇದರ ಬಗ್ಗೆ ಚರ್ಚಿಸಿದರೂ ಕೂಡ ಯಾವುದೋ ಹಂತಕ್ಕೆ ಬಂದು ಮುಟ್ಟಿರಲಿಲ್ಲ. ಮೊನ್ನೆ ಬಹುಶಃ ಪ್ರಥಮ ಮೀಟಿಂಗ್ನಲ್ಲಿ ಇದನ್ನು ನಾವು ಆ ಒಂದು ಶಿಸ್ತುಬದ್ಧವಾಗಿ ಮತ್ತು ನಿಯಮಕ್ಕೆ ಅನುಕೂಲವಾಗಿ ಯಾವ ರೀತಿ ಅದನ್ನು ಮಾಡಬೇಕು ಮತ್ತು ಯಾವ ರೀತಿ ಬಹುಶಃ ನಮ್ಮ ಮೂಲ್ಯಣ್ಣನವರು ಮತ್ತು ಇಲ್ಲಿಯ ವೇದಶಾಸ್ತ್ರರು ಅದನ್ನು ಯಾವ ರೀತಿ ಇರಬೇಕು ಅದೇ ರೀತಿಯಿಂದ ಬಹುಶಃ ಇವತ್ತು ಇಂಜಿನಿಯರ್ ಮುಖಾಂತರ ಪ್ಲ್ಯಾನ್ ಮಾಡಿಸಿಕೊಂಡು ಅದಕ್ಕೆ ಬೇಕಾಗುವಂಥ ಅನುದಾನ ಕೂಡ ಬಿಡುಗಡೆ ಮಾಡಿ ಇವತ್ತು ಕೆಲಸವನ್ನು ಕೈಗೊಳ್ಳಲಿಕ್ಕೆ ದೇವರು ನಮಗೆ ವಿಶೇಷ ಅನುಗ್ರಹ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ಬಹುಶಃ ಮೂಲ್ಯನ ಇವತ್ತು ಅದಕ್ಕೆ
ಶಂಕುಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಗೌರವಿತರು. ಮೂಲ್ಯನ ಹೇಳಿದಂಥ ಮಾತು ಮತ್ತು ಅವರು ಏನಕ್ಕೊಂದು ಕೆಲಸ ಇದ್ದರೆ ಅದೆಲ್ಲ ಕೂಡ ಸಕ್ಸಸ್ ಅಂತ ಹೇಳಲಿಕ್ಕೆ ನಾನಂತೂ ಬಯಸ್ತೇನೆ. ಸೊ ಅವರ ಒಂದು ದಿವ್ಯ ಮತ್ತು ಪವಿತ್ರ ಹಸ್ತೆಯಿಂದಲೇ ಅದು ಇವತ್ತು ಶಂಕುಸ್ಥಾಪನೆಗೊಂಡಿದೆ. ಅದು ಆದಷ್ಟು ಬೇಗ ಪೂರ್ಣಗೊಳ್ಳಲಿ, ಆದಷ್ಟು ಚಂದವಾಗಿ ಮತ್ತು ಶಾಶ್ವತವಾಗಿ ಮತ್ತು ಎಲ್ಲರಿಗೊಂದು ಮಾದರಿಯಾಗಿ ಉಳ್ಳಾಲದವರು ಮಾತ್ರಲ್ಲ, ರಾಜ್ಯದ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಬಂದು ಈ ಕೆರೆಯನ್ನು ನೋಡಿ ಹೋಗುವಂತಹ ಒಂದು ಅತ್ಯುತ್ತಮವಾದ ಕೆರೆ ಇವತ್ತು ನಿರ್ಮಾಣ ಆಗಬೇಕಾದ್ರೆ ನಮ್ಮ ಮೇಲೆ ಕನಸು ಮತ್ತು ಆಸೆ ಇದೆ. ಅದು ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿಕೊಳ್ತಾ ಶ್ರೀ ಉಡ್ಲಾಲ್ದಿ ಧರ್ಮರಸರನ ಕ್ಷೇತ್ರದ ಧರ್ಮದರ್ಶಿ ದೇವು ಮೂಲ್ಯಣ್ಣ ಅಂತಗುರಿಕಾರರು ದೇವುಗುರಿಕಾರ ಎಂಕಗುರಿಕಾರ ಬಸಗುರಿಕಾರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ರಾಜೇಶ್ ಉಳ್ಳಾಲ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ರಮೇಶ್ ಮೆಂಡನ್, ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರು ಮೀನಾಕ್ಷಿ ಜನಾರ್ದನ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ, ವೀಣಾ ಡಿಸೋಜಾ, ಮೊಹಮ್ಮದ್ ಮುಕ್ಕಚ್ಚೇರಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಇತ್ತೆ ಇನಿ ಕ್ಷೇತ್ರದ ಜೀರ್ಣೋದ್ಧಾರ ಪ್ರಕ್ರಿಯೆ ನಡತುಂಡು. ಮಾತ್ರ ತಂದರೆ ನಮ್ಮ ಸ್ಥಳೀಯ ಶಾಸಕರನ್ನ ಅರ್ನ ಮುತಾಲಿಕೆಡು ಇನಿ ಒಂಜಿ ಕೆರೆ ಅಭಿವೃದ್ಧಿ ನಿಗಮ ಐದು ಮುಖಾಂತರವಾದ ಒಂದು ಅನುದಾನ ಬಿಡುಗಡೆ ಆಯ್ತು ಸಾಧ್ಯತೆ ಅರ್ರ ನೇತೃತ್ವಡು ಇನಿ ಅರ್ನ ಒಂಜಿ ಮುತಾಲಿಕೆಡು ಐಕ್ ಮಾಲ್ನ ಮಟ್ಟದ ಅನುದಾನ ಬಿಡುಗಡೆ ಆಗ್ತದೆ. ದಯಪಂಡ ಆ ಕೆರೆ ಕ್ಷೇತ್ರದ ದೇವರನ್ನ ಕೆರೆಲ ಅಂದು ಅವೇ ಪ್ರಕಾರ ಕೃಷಿ ಪ್ರಧಾನವಾಯಿನಂಚಿನ ಈ ಕ್ಷೇತ್ರ. ಆ ಕೃಷಿ ಪ್ರಧಾನ ಕ್ಷೇತ್ರ ಏನಿಟ್ಟು ಹತ್ರ ಐತ ನೀರು ಕೃಷಿಕರಿಗೆಲ್ಲ ಮೂಲ ಉಪಯೋಗ ಆವೊಂದುಂಡು. ಆ ಮಲ್ಲ ಮಟ್ಟದ ಅನುದಾನ ಇನಿ ಶಾಸಕರನ್ನ ಮಾತ್ರ ತಂದೆ ಎಂಕ್ಲಿಗೆ ಶಾಸಕರೇ ಒಂಜಿ ವಿಧಾನ ಪರಿಷತ್ದ ಅಧ್ಯಕ್ಷರಲ್ಲ ಅಂದು ಅಂಚೆ ಅರ್ನ ಮುತಾಲಿಗಡಿ ನಡೆದು ಬತ್ತಿನ ಮಾತ್ರ ತಂದೆ ಸರ್ಕಾರದಲ್ಲಿ ಎಂಕ್ಲ ಬೇಡಿಕೆ ಎಲ್ಲ ಉಂಟು. ಸರ್ಕಾರದ್ದು ಕೂಡ ಎಂಕ್ಲಿಗೆ ಮಲ್ಲ ಮಟ್ಟದ ಒಂಜಿ ಅನುದಾನ ತರ್ಪಾದು ಕೊರಡು ಮಂದ ಅನ್ನೆಕ್ಲನ ಒಂಜಿ ಮನವಿಲ ಉಂಡು. ಅವೇ ಪ್ರಕಾರ ಆ ಮನವಿ ಪ್ರಕಾರವಾದ ದಾಯಬಂಡ ಎಲ್ಲಂಜಿ ಡಿಸೆಂಬರ್ 29 ಜನವರಿ ಆಜಿ ತಾರೀಕು ಮುಟ್ಟ ಬ್ರಹ್ಮಕಲಶೋತ್ಸವ ನೆರವೇರುಂಡು. ಐಟ್ ಅರ್ನ ಸಂಪೂರ್ಣ ಸಹಾಯ ಸಹಕಾರ ಎಂಕ್ಲೆ ಅಗತ್ಯ ಉಂಡು. ದಯಪಂಡ ಈ ಶಾಸಕರಾಯಿನಟ ಅವರ ಮಾತಲ ಅಧಿಕಾರಿನಕ್ಲನ ಪೂರ ಸೌಮ್ಯತೆ ಬೋರ್ಡು ಈ ವಿಷಯ ದಾಯ ಬಂದ 2016 ಮುಳು ಸ್ವರ್ಣಬಿಂಬ ಬ್ರಹ್ಮಕಲಶೋತ್ಸವ ನಡಪುನ ಪುಟ್ಟುತೋಡು ಪ್ರತಿದಿನ ಎಂಕ್ಲೊಟ್ಟಿಗಿತ್ತದು ಆ ಕಾರ್ಯಕ್ರಮವನ್ನು ಪೊರ್ಲುಡು ಅಚ್ಚುಕಟ್ಟಾದು ಮಾತ ಅಧಿಕಾರಿನಕ್ಲೇನು ಪೂರ ತರ್ಪಾದು ಅಚ್ಚುಕಟ್ಟು ನೆರವೇರಿಸರೆ ಅರ್ನ ಸಹಭಾಗಿತ್ವೋಡ ಐನಂಚಿನ ಬ್ರಹ್ಮಕಲಶೋತ್ಸವ ಅಂಜೆಂಡ ಹತ್ರ ಈ ಸಮಯಡು ಕೂಡ ಅರ್ನ ಒಂಜಿ ಅವಶ್ಯಕತೆ ಮಸ್ತ್ ಎಂಕ್ಲೆಗುಂಡು. ಆರು ಬತ್ತದು ಐನ್ಲ ಎಂಕ್ಲೆ ನಡಪಾದು ಕೊರನು ಈ ಮೂಲಕ ತಿರುಗೊಂಡು ಅರೆಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸೋದಲ್ಲೇ ಆ ಪ್ರಕಾರವಾದ ಎಂಕ್ಲ ಅನುದಾನ ಕೊರೊಂದಿಲ್ಲ ನೆಟ್ಟು ಐನಾಥ ಎಂಕ್ಲೆಗೆ 670 ಕೋಟಿ ಬಂದದ್ದು. ಸುದ್ದಿಗೊಂಚಲಿಗೆ ಸ್ವಾಗತ. ಏನಪಯ್ಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆ ಏನಪಯ್ಯ ಫಾರ್ಮಸಿ ಕಾಲೇಜ್ ಬೊಕ ಸಂಶೋಧನಾ ಕೇಂದ್ರದ ಪದವಿ ಪ್ರದಾನ ಲೇಸ್ ಅಂಚನೆ ಹಳೆ ವಿದ್ಯಾರ್ಥಿಲಿನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ದೇರಳಕಟ್ಟೆ ಏನಪಯ್ಯದ ಎಂಡ್ಯೂರೆನ್ಸ್ ಸಭಾಂಗಣಡು ಅಂಗಾರ ಕಾಂಡೆ ನಡೆತನು. ಏನಪೋಯ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆ ಏನಪೋಯ ಫಾರ್ಮಸಿ ಕಾಲೇಜ್ ಬೊಕ್ಕ ಸಂಶೋಧನಾ ಕೇಂದ್ರದ ಎಂಡ್ಯೂರೆನ್ಸ್ ಸಭಾಂಗಣಡು ಅಂಗಾರ ಆಟಣೆ ಮಲ್ತಿನ ರಡ್ಡನೇ ಪದವಿ ಪ್ರದಾನ ಲೇಸ್ ಬೊಕ್ಕ ಹಳೆ ವಿದ್ಯಾರ್ಥಿಲಿನ ಸಮ್ಮಿಲನ ಕಾರ್ಯಕ್ರಮಡು ಪಾಲ್ಪಡೆಯಿನ ಮೈಸೂರುದ ಜೆಎಸ್ಎಸ್ ಫಾರ್ಮಸಿ ಕಾಲೇಜ್ ಪ್ರಾಂಶುಪಾಲರು ಡಾಕ್ಟರ್ ಟಿ.ಎಂ. ಪ್ರಮೋದ್ ಕುಮಾರ್ ಪ್ರಮಾಣ ಪತ್ರ ತಿಕ್ಕಿನ ಮಾತ್ರಗ ಸಂಸ್ಥೆದ ಸಂಬಂಧ ಮುಗಿಯೂಚಿ ಶಿಕ್ಷಣ ಕೊರ್ನ ಸಂಸ್ಥೆದೊಟ್ಟಿಗೆ ನಿರಂತರ ಸಂಪರ್ಕ ರೂಪುನ ಒಟ್ಟಿಗೆ ಈತಿನೆಟ ಪಡೆಯಿನ ಜ್ಞಾನ ಸಮಾಜಗ ನೂದೆತಾತು ಸಮರ್ಪಿಸಾವನೆಟ್ ಒವ್ವೆ ಹಿಂಜರಿಕೆ ಬೊರ್ಚಿ ಪಂಡದು ಅಭಿಪ್ರಾಯಿಸಾಯರು. The glimpse of what Enapoya University and what Enapoya Pharmacy College and Research Center is all about. And maybe the leadership at Enapoya has thought that though they are established themselves in the business of maybe granite or timber or whatever it is, but their heart was feeling for doing something good to the society with imparting quality education. So they have thought of
for feeding a hungry person instead of giving a fish, rather than giving a fish, if we can provide a fishing net so that he will do the fishing, fill his belly and also make a livelihood. And that fishing net is the education which Enopoya University at large is providing to the society. And again I should thank the leadership at Enopoya for thinking of this and bringing knowledge and education to this part of the state and the country, and you all are looking at that. And this day of 31st of October happens to be a wonderful day in your life, because you have completed your D Farm or B Farm and you have completed your academic accomplishments. Now you are out and you can render your services to the society. You may take up any walks of life. It can be as a pharmacist in the chemist and drugist shop, it can be a manufacturing unit, or it can be a business which your family is running. But all that I tell you is, be true for yourself. Be passionate about whatever you are doing. Give your 100%. There cannot be just like we have a standard saying in India of chalta hai attitude. ಎನಪೋಯ ಫಾರ್ಮಸಿ ಕಾಲೇಜ್ ಬೊಕ್ಕ ಸಂಶೋಧನಾ ಕೇಂದ್ರದ ಪ್ರಾಂಶುಪಾಲರು ಡಾಕ್ಟರ್ ಮೊಹಮ್ಮದ್ ಗುಲ್ಜಾರ್ ಅಹಮದ್ ಗುರ್ಕಾರ್ಮನ್ ವಹಿಸಿದ್ದರು. ಬೆಂಗಳೂರದ ಎಂಬಿಆರ್ಟಿಕ್ ಲ್ಯಾಬೊರೇಟರೀಸ್ದ ನಿರ್ದೇಶಕರು ಹರೀಶ್ ಕೆ ಜೈನ್ ಮಲ್ಲಬಿನಿರಾದ ಪಾಲ್ಪಡೆದಿದ್ದರು. 2014 ಸಾಲದ ಬಿ ಫಾರ್ಮಾಡ್ ರಮೀಜರೆಗೂ ಬಂಗಾರದ ಪದಕ ಬೊಕ್ಕ 2020 ಸಾಲದ ಡಿ ಫಾರ್ಮಾದ ಸಾಧನೆಗಾದ ನಿಸ್ಮಾರೆಗೂ ಪ್ರತಿಷ್ಠಿತ ಅಕಾಡೆಮಿಕ್ ಎಕ್ಸಲೆನ್ಸ್ ಪ್ರಶಸ್ತಿನ ಕೊರಿಯರು. ಮೊಹಮ್ಮದ್ ಆದಿಲ್ ಸಿ ಬೊಕ್ಕ ಮೊಹಮ್ಮದ್ ಸಫಾನ್ ರೆಗ್ ಅತ್ಯುತ್ತಮ ಸಾಧನೆ ಬೊಕ್ಕ ಫಾರ್ಮಸಿ ಕ್ಷೇತ್ರ ಕೊರ್ನ ಕೊಡುಗೆಗಾದ ಹಳೆ ವಿದ್ಯಾರ್ಥಿಗಳ ವಿಶೇಷ ಪ್ರಶಸ್ತಿ ಕೊಡ್ದು ಗೌರವಿಸಾಯಿರು. ಉಪ ಪ್ರಾಂಶುಪಾಲರು ಡಾಕ್ಟರ್ ರೊಕೆಯಾ ಸುಲ್ತಾನ ಸಭೆ ನೆತ್ಕೊಂಡರು. ಸಹಾಯಕ ಪ್ರಾಧ್ಯಾಪಕರು ಸೌರವ್ ಬೊಕ್ಕ ನತಾಶಾ ಅಗರ್ವಾಲ್ ಸಭೆ ಸ್ಥಾರಕೆ ಮಲ್ತೇರು. ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಮೊಹಮ್ಮದ್ ಆಸಿಫ್ ಇಕ್ಬಾಲ್ ಸೊಲ್ಮೆ ಸಂದಾಯರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೆ ಪೊಸಕೊರಲ್ದ ಇನಿತ ಸುದ್ದಿಗೊಂಚಿಲ ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲತ್ತು ಒಂದು ಪ್ಲೇ ಪೊಸಕೊರಲ್ 24x7.